ಮಕ್ಕಳಿಗೆ ಅಪರಿಚಿತವಾಗಿರುವ ನೇರಳೆ ಹಣ್ಣು ಒಂದು ಕಾಲದಲ್ಲಿ ಮಕ್ಕಳ ಇಷ್ಟದ ಹಣ್ಣಾಗಿತ್ತು. ಬಾಲ್ಯದಲ್ಲಿ ಈ ಹಣ್ಣು ಸೇವಿಸದೇ ಇರುವವರು ಇಲ್ಲವೇ ಇಲ್ಲ ಎನ್ನುವ ಸ್ಥಿತಿ ಇತ್ತು. ಇದೀಗ ಜಂಕ್ ಫುಡ್ಗಳ ಸಾಮ್ರಾಜ್ಯದಲ್ಲಿ ನೇರಳೆ ಹಣ್ಣು ಸೇವನೆ ಮಾಡುವ ಮಕ್ಕಳೇ ಕಡಿಮೆಯಾಗುತ್ತಿದ್ದಾರೆ. ಹಿಪ್ಪು ನೇರಳೆ ಹಣ್ಣು ವಿಟಮಿನ್ಗಳ ಕಣಜ ಎಂದೇ ಹೇಳಬಹುದಾಗಿದೆ. ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ನಾರು ಮುಂತಾದ ಅಂಶಗಳಿವೆ. ಜೊತೆಗೆ ದಿನನಿತ್ಯ ಅಗತ್ಯವಾದ 10ರಷ್ಟು ನಾರಿನ ಅಂಶವಿದೆ. ಇದರ ಸೇವನೆಯಿಂದ ಮೂತ್ರ ವಿಸರ್ಜನೆ ತೊಂದರೆಗಳು, ಹೊಟ್ಟೆ ಉಬ್ಬರ ಮುಂತಾದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಹಿಪ್ಪು ನೇರಳೆ ಹಣ್ಣಿನಲ್ಲಿ ಕಬ್ಬಿಣ ಅಂಶ ಹೇರಳವಾಗಿದ್ದು, ಇದು ಜೀವಕೋಶಗಳಿಗೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸುವಲ್ಲಿ ಸಹಕಾರಿಯಾಗಿದೆ. ಹಿಪ್ಪು ನೇರಳೆ ಹಣ್ಣಿನಲ್ಲಿ ದೇಹಕ್ಕೆ ಅಗತ್ಯವಾದ ಫ್ಲಾವೋನೈಡ್ ಅಂಶವಿದ್ದು, ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ರಕ್ತನಾಳದಲ್ಲಿ ಸಂಗ್ರಹಣೆಯಾಗಿರುವ ಅನಗತ್ಯ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತದೆ. ಇವು ಜೀವಕೋಶಗಳಿಗೆ ಅಪಾಯವನ್ನು ಉಂಟು ಮಾಡುವ ಕ್ಯಾನ್ಸರ್ ಕಾರಕ ಅಂಶಗಳ ವಿರುದ್ಧ ಹೋರಾಡುತ್ತದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.